ಮಂಗಳೂರಿನ ಬಿಕರ್ನಕಟ್ಟೆಯಲ್ಲಿ ನಡೆದ ನೇಮೋತ್ಸವದ ಸಂದರ್ಭದಲ್ಲಿ ಪುಟ್ಟ ಮಗುವಿನ ಮುಗ್ಧ ಪ್ರೀತಿಗೆ ದೈವವು ತಲೆದೂಗಿದ ಘಟನೆಯ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ. ಬಿಕರ್ನಕಟ್ಟೆಯ ಬಜ್ಜೋಡಿಯಲ್ಲಿ ಗುರುವಾರ ನಡೆದ ದೊಂಪದ ಬಲಿ ಉತ್ಸವದಲ್ಲಿ ಕಾಂತೇರಿ ಧೂಮಾವತಿ ದೈವದ ನರ್ತನ ಸೇವೆ ನಡೆಯುತ್ತಿತ್ತು. ರಾತ್ರಿ ಸುಮಾರು 11 ಗಂಟೆಗೆ ಕಾಂತೇರಿ ಧೂಮಾವತಿ ದೈವ ಮಕ್ಕಳೊಂದಿಗೆ ಚೇಷ್ಟೆ ಮಾಡುತ್ತಿದ್ದ ಸಂದರ್ಭ ಶಕ್ತಿನಗರದ ಪ್ರಶಾಂತಿ ನಗರದ ದೀಪಕ್ ಮತ್ತು ದೀಪ್ತಿ ದಂಪತಿ ಪುತ್ರ 2.5 ವರ್ಷದ ಶಮಿತ್ ಸ್ವೀಟ್ ಕಾರ್ನ್ ತಿನ್ನುತ್ತಾ ನೇಮೋತ್ಸವದ ವೀಕ್ಷಣೆ ಮಾಡುತ್ತಿದ್ದ. ಇದೇ ವೇಳೆ ಕಾಂತೇರಿ ಧೂಮಾವತಿ ದೈವ ನೇರವಾಗಿ ಮಗುವಿನ ಬಳಿಗೆ ಬಂದು ತನಗೆ ತಿಂಡಿ ನೀಡುವಂತೆ ಅಂಗೈಯನ್ನ ಚಾಚಿದೆ. ದೈವದ ಎದುರು ಏನು ಆತಂಕ ಪಡದ ಮುಗ್ಧ ಮಗು ಚಮಚದಲ್ಲಿದ್ದ ಸ್ವೀಟ್ ಕಾರ್ನ್ ಅನ್ನ ದೈವದ ಅಂಗೈಗೆ ಹಾಕಿದೆ. ಆದರೆ ಅದು ಅಚಾನಕ್ಕಾಗಿ ನೆಲಕ್ಕೆ ಬಿದ್ದಿದೆ. ಮತ್ತೆ ದೈವವು ಸೇರಿದ ಗ್ರಾಮಸ್ಥರಲ್ಲಿ ತನಗೆ ಹಸಿವಾಗುತ್ತಿದೆ, ಮಗುವಿನ ಬಳಿ ತಿಂಡಿ ಕೇಳುತ್ತಿದ್ದೇನೆಂದು ಸನ್ನೆ ಮಾಡಿ ಸ್ವೀಟ್ ಕಾರ್ನ್ಗೆ ಕೈಯೊಡ್ಡಿದಾಗ ಈ ಬಾರಿ ಶಮಿತ್ ಸ್ವೀಟ್ ಕಾರ್ನ್ ಅನ್ನ ನೀಡಿದ್ದಾನೆ. ಮಗುವಿನ ಮುಗ್ಧತೆಗೆ ತಲೆದೂಗಿದ ದೈವವು ಮಗುವಿನ ಹಣೆಗೆ ತನ್ನ ಮುಖದ ಬಣ್ಣವನ್ನ ಪ್ರಸಾದವನ್ನಾಗಿ ಹಚ್ಚಿ ಮತ್ತೆ ನರ್ತನವನ್ನ ಮುಂದುವರಿಸಿದೆ. ಇನ್ನು ವಿಶೇಷ ಅಂದರೆ ಈ ವಿಡಿಯೋವನ್ನ ಕುಲಶೇಖರ ಕಲ್ಪನಿ ನಿವಾಸಿ ಹವ್ಯಾಸಿ ರಂಗಭೂಮಿ ಕಲಾವಿದ ಸುಧಾಕರ್ ಸಾಲ್ಯನ್ ಮತ್ತು ಶ್ರೀಲಕ್ಷ್ಮಿ ದಂಪತಿ ಪುತ್ರಿ ಸಂತ ಅಲೋಸಿಸ್ ಕಾಲೇಜಿನ BSc ವಿದ್ಯಾರ್ಥಿನಿ KS ಭೂಮಿಕಾ ಅವರು ಸೆರೆ ಹಿಡಿದಿದ್ದಾರೆ. ದೈವದ ಹಾಗೂ ಮುಗ್ಧ ಮಗುವಿನ ಸನ್ನಿವೇಶವನ್ನ ಸಾರ್ವಜನಿಕರು ನೋಡಿ ಬೆರಗಾದರಲ್ಲದೆ ಹಲವು ಮಂದಿ ವಾಟ್ಸಪ್ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ. ಕೆಲವರು ಸನ್ನಿವೇಶಕ್ಕೆ ತಕ್ಕಂತೆ ಹಾಡನ್ನು ಜೋಡಿಸಿ ಸ್ಟೇಟಸ್ನಲ್ಲಿ ಹಾಕಿ ಸಂಭ್ರಮಿಸಿದ್ದಾರೆ.